ಪ್ರಕೃತಿಯ ಮೇಲಾಗ್ತಾ ಇರುವ ಹಲ್ಲೆಗೆ ಸಾಕ್ಷಿ ಎಂಬಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಮುದ್ರದ ಅಂಚಿನಲ್ಲಿ ಇದೀಗ ಡಾಂಬರು ರೂಪದ ತೈಲ ಮಿಶ್ರಿತ ಉಂಡೆಗಳು ಪತ್ತೆಯಾಗ್ತಾ ಇದೆ. ಇದಕ್ಕೆ ಮೂಲ ಕಾರಣಗಳು ಏನು ಎನ್ನುವ ನಿಟ್ಟಿನಲ್ಲಿ ಅಧ್ಯಯನಗಳು ನಡೆಯಬೇಕೆನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇರುವ ಹಿನ್ನೆಲೆಯ ನಡುವೆಯೂ ಸಮಸ್ಯೆ ಬಿಗಡಾಯಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಸ್ಥಳೀಯ ಶಾಸಕ ಭರತ್ ಶೆಟ್ಟಿ ಅವರು ಸಮುದ್ರ ತೀರಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಕಳೆದ ಕೆಲ ತಿಂಗಳುಗಳಿಂದ ಮಂಗಳೂರಿನ ಬೈಕಂಪಾಡಿ, ಹೊಸಬೆಟ್ಟು, ಗುಡ್ಡೆಕೊಪ್ಲ, ಸಸಿಹಿತ್ಲು ಬಳಿ ಸಮುದ್ರದ ನೀರಿನ ಅಂಚಿನಲ್ಲಿ ಡಾಂಬರು ರೂಪದ ತೈಲ ಮಿಶ್ರಿತ ಜಿಗುಟು ಉಂಡೆಗಳು ತೇಲಿ ಬರ್ತಾ ಇದೆ. ತೀರದಲ್ಲಿ ಉಂಡೆ ರೂಪದಲ್ಲಿ ಸಂಗ್ರಹವಾಗ್ತಾ ಇರುವ ಈ ತ್ಯಾಜ್ಯ ಮೀನುಗಾರರನ್ನ ಆತಂಕಕ್ಕೆ ತಳ್ಳಿದೆ. ಇದಕ್ಕೆ ಕಾರಣವೇನು ಎಂಬುದು ಇನ್ನೂ ತಿಳಿದು ಬಂದಿಲ್ಲ. ಈ ಬಗ್ಗೆ ಆತಂಕಗಳು ದಿನೇ ದಿನೇ ಹೆಚ್ಚುತ್ತಾ ಇದ್ದು, ಮೀನುಗಾರರು ತೀವ್ರ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಸಮಸ್ಯೆ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇರುವ ಹಿನ್ನೆಲೆಯಲ್ಲಿ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ವೈ ಭರತ್ ಶೆಟ್ಟಿಯವರು ಸಮುದ್ರ ತೀರಕ್ಕೆ ಭೇಟಿ ನೀಡಿದ್ರು. ಈ ಸಂದರ್ಭ ಸ್ಥಳೀಯ ಮೂಲ ಮೀನುಗಾರರ ಜೊತೆಗೆ ಚರ್ಚೆ ನಡೆಸಿ ಅಹವಾಲುಗಳನ್ನು ಸ್ವೀಕರಿಸಿದ್ರು. ಈ ಸಂದರ್ಭ ಮಾತನಾಡಿದ ಶಾಸಕರು, ತ್ಯಾಜ್ಯದಿಂದ ಮೀನುಗಾರರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ತ್ಯಾಜ್ಯದ ಬಗ್ಗೆ ಸಾಕಷ್ಟು ಗೊಂದಲಗಳು ಇವೆ. ಈ ಬಗ್ಗೆ ತಜ್ಞರ ಜೊತೆಗೆ ಸಮಾಲೋಚನೆ ನಡೆಸಬೇಕಾದ ಅಗತ್ಯವಿದೆ. ಡಿಸಿಯವರ ಬಗ್ಗೆ ಮನವಿ ಸಲ್ಲಿಸಿ ದೆಹಲಿಗೆ ತೆರಳಿ ಕೇಂದ್ರ ಪೆಟ್ರೋಲಿಯಂ ಹಾಗೂ ಪರಿಸರ ಖಾತೆಯ ಸಚಿವರ ಜೊತೆಗೆ ಈ ಬಗ್ಗೆ ಚರ್ಚೆಯನ್ನ ನಡೆಸಲಾಗುವುದು ಎಂದು ಹೇಳಿದರು. ಮೀನುಗಾರರು ಮಾತ್ರ ಅಲ್ಲ, ಇದು ನಮ್ಮ ನಿಸರ್ಗದ ಸಮುದ್ರದ ಕರಾವಳಿ ಪ್ರದೇಶದ ಒಂದು ಏನು ಅಟ್ಮಾಸ್ಫಿಯರ್ ಅದೇ ಹಾಳಾಗ್ತಾ ಉಂಟು. ಇಲ್ಲಿಗೆ ಬಂದಾಗ ಗೊತ್ತಾಗ್ತದೆ, ನಡಿಲಿಕ್ಕೆ ಸಾಗೋದಿಲ್ಲ ಆಚೆ. ಹಾಗಾಗಿ ಡಿ ಸಿ ಅವ್ರ ಹತ್ರ ಸಹ ನಾನು ಇದರ ಬಗ್ಗೆ ಮನವಿ ಮಾಡಲಿಕ್ಕೆ ಉಂಟು. ಎನ್ವೈರ್ಮೆಂಟಲ್ ಏಜೆನ್ಸಿ ಏನುಂಟು, ಎನ್ವೈರ್ಮೆಂಟಲ್ ಮಿನಿಸ್ಟ್ರಿ ಅವ್ರಿಗೆ ಸಹ ಮನವಿ ಮಾಡ್ಕೊಳ್ತೇನೆ. ಹಾಗೆ ನಾಳೆ ನಾವು ಡೆಲ್ಲಿಗೆ ಹೋಗ್ತಾ ಇದ್ದೇವೆ. ಅಲ್ಲಿರುವಂಥ ಪೆಟ್ರೋಲ್ ಮಿನಿಸ್ಟ್ರಿ ಮತ್ತು ಎನ್ವೈರ್ಮೆಂಟ್ ಸೆಂಟ್ರಲ್ ಇರುವಂಥ ಅವ್ರ ಹತ್ರ ಸಹ ಈ ವಿಷಯದ ಬಗ್ಗೆ ತಿಳಿಸಿ ಮಾಹಿತಿಯನ್ನು ಕೊಟ್ಟು ಇದರ ಬಗ್ಗೆ ಇಮಿಡಿಯೇಟಾಗಿ ಇದನ್ನು ನಿಲ್ಲಿಸಲಿಕ್ಕೆ, ಅಥವಾ ಇದೇನಾದರೂ ಯಾರಿಂದ ಅತ್ಯಾಚಾರ ಏನು ತಪ್ಪಾಗಿದೆ ಅದರ ಬಗ್ಗೆ ಇಮಿಡಿಯೇಟಾಗಿ ಕ್ರಮ ತೆಗೆದುಕೊಳ್ಬೇಕಾಗಿದೆ. ಇದೇ ಸಂದರ್ಭದಲ್ಲಿ ಸ್ಥಳೀಯ ಮೀನುಗಾರರು ತಮ್ಮ ಅನುಭವಗಳನ್ನು ಶಾಸಕರಿಗೆ ಸಲ್ಲಿಸಿದ್ರು. ಕರಾವಳಿ ಎಂದರೆ ಸಮುದ್ರಗಳ ಬೀಡು. ಇಲ್ಲಿ ಮೀನಿಗೇನೂ ಕೊರತೆ ಇಲ್ಲ. ಮೀನುಗಾರಿಕೆಯೇ ಇಲ್ಲಿನ ಪ್ರಮುಖ ಉದ್ಯಮ ಕೂಡ. ಆದರೆ ಇದೀಗ ಸಮುದ್ರದಲ್ಲಿ ಮೀನಿನ ಬರವನ್ನ ಮೀನುಗಾರರು ಎದುರಿಸ್ತಾ ಇದ್ದಾರೆ. ಸಮುದ್ರದಲ್ಲಿ ಕೈಗಾರಿಕೆಗಳ ತ್ಯಾಜ್ಯ ಸೇರಿ ಸಾಕಷ್ಟು ಕಲುಷಿತವಾಗಿರೋದು ಕೂಡ ಮೀನುಗಳ ಸಂತತಿ ನಾಶಕ್ಕೆ ಕಾರಣವಾಗ್ತಾ ಇದೆ ಎನ್ನುವ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಮೀನುಗಾರರ ಪರಿಸ್ಥಿತಿ ತೀರಾ ಹದಗೆಟ್ಟಿದ್ದು, ಸೂಕ್ತ ಪರಿಹಾರವನ್ನ ಒದಗಿಸಬೇಕು ಎನ್ನುವ ಆಗ್ರಹಗಳು ಕೂಡ ವ್ಯಕ್ತವಾಗಿದೆ. ಇದರಿಂದಾಗಿ ನಮಗೆ ಮೀನು ಕೂಡ ಇಲ್ಲ. ನಮ್ಮ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿದೆ. ಆದ್ದರಿಂದ ಇದಕ್ಕೆ ಶೀಘ್ರವಾಗಿ ಸ್ಪಂದಿಸಬೇಕಂತ ವಿನಂತಿ. ಅದಲ್ಲದೆ ಯಾವ ಕಂಪನಿಯವರು, ಇಲ್ಲಿ ಕೆಲವು ಕಂಪನಿಯವರು ಇದು ಪೈಪೆಲ್ಲ ಇಟ್ಟು ನೀರಿಗೆ ನೀರನ್ನು ಅವರ ಕೊಳಚೆ ನೀರನ್ನೆಲ್ಲ ಬಿಡ್ತಾ ಇದ್ದಾರೆ. ನಮಗೆ ಅದನ್ನು ಕ್ರಿಯೇಟ್ ಮಾಡಲಿಕ್ಕೆ ಆಗಲಿಲ್ಲ, ಯಾವ ಪರ್ಟಿಕ್ಯುಲರ್ ಈ ಕಂಪನಿಯವರು ಆ ಕಂಪನಿಯವರು. ಆದ್ದರಿಂದ ಇದು ಸರ್ಕಾರ ಫಸ್ಟ್ ಆಫ್ ಆಲ್ ಇದಕ್ಕೆ ಸ್ಪಂದಿಸಿ ಆಮೇಲೆ ಕಂಪನಿಯವರಿಗೆ ಮನವರಿಕೆ ಮಾಡಿ ನಮಗೇನಾದರೂ ಪರಿಹಾರ ಸಿಗುವಂತೆ ಮಾಡಬೇಕು. ಇಲ್ಲದ್ರೆ ನಮ್ಮ ಕಷ್ಟಕರವಾದ ಜೀವನವನ್ನು ನಾವು ಮೀನುಗಾರರು ಇಲ್ಲಿ ನಡೆಸ್ತಾ ಇದ್ದೇವೆ. ಇದನ್ನು ಶೀಘ್ರವಾಗಿ ಅವರು ಪರಿಗಣಿಸಬೇಕಾಗುತ್ತದೆ. ಒಟ್ಟಿನಲ್ಲಿ ಸಮುದ್ರದಲ್ಲಿ ಇದೀಗ ಕಂಡುಬರ್ತಾ ಇರುವ ತ್ಯಾಜ್ಯದ ಉಂಡೆಗಳು ಜಲಚರಗಳಿಗೆ ಮಾರಕವಾಗಿರುವ ಜೊತೆಗೆ ಮೀನುಗಾರರಿಗೂ ಅತೀವ ಸಂಕಷ್ಟವನ್ನ ತಂದೊಡ್ಡಿದೆ. ಈ ಸಮಸ್ಯೆಯನ್ನ ಆದಷ್ಟು ಶೀಘ್ರ ಬಗೆಹರಿಸಬೇಕು ಎನ್ನುವ ಆಗ್ರಹವು ಬಲವಾಗಿ ಕೇಳಿಬರ್ತಾ ಇದೆ. ಶರಸಾಲ್ಯಾನ್, V4 News 24/7 ಮಂಗಳೂರು.